ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈ ಗಂಟೆ ಎಷ್ಟು ಗಂಟೆ ಆಯ್ತು? 2:30 ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಸೀದೆ ಈಚೆ ಬಂದಿದ್ದೇನೆ. ಇದು ಒಳ್ಳೆ ರೀತಿಯಲ್ಲಿ ಗಾಳಿ ಮತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಹಾಗೆ ನನಗೆ ನೆನಪಾಯ್ತು ಇವತ್ತು ಯಾವ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವಂತ ನೆನಪಾಯ್ತು. ಇವತ್ತು ಲಾಗ್ ಬೇಡ, ಒಂದು ಸಣ್ಣ ಲಾಗ್ ರೀತಿ ಒಂದು ಎಕ್ಸ್ಪ್ಲೋರ್ ಮಾಡುವಂತ. ನಾನು ಕೆಲವು ಪ್ಲೇಸಿನ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಕೊಟ್ಟಿದ್ದೇನೆ, ಅದೇ ರೀತಿ ಕೆಲವು ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಕೊಟ್ಟಿದ್ದೇನೆ. ಅದೇ ರೀತಿ ಇವತ್ತು ನಾವು ಒಂದು ಎಕ್ಸ್ಪ್ಲೋರ್ ನೋಡ. ಯಾವ ಪ್ಲೇಸ್ ಹೇಳ್ಬೇಕಾದ್ರೆ ಇದು ತಮಿಳುನಾಡಿನಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ, ಗುಣ ಕೇವ್. ಈ ಗುಣ ಕೇವ್ನಲ್ಲಿ ರಿಯಲ್ ಆಗಿ ಸ್ಟೋರಿ ನಡೆದ ಒಂದು ಮೂವಿ ಬಂದಿದೆ, ಮಂಜುಮಲ ಬಾಯ್ಸ್ ಅಂತ ಒಂದು ಮೂವಿ ಬಂದಿದೆ. ಬೇಕಾದ್ರೆ ನೋಡಿ, ನಾನು ನೋಡ್ಲಿಲ್ಲ, ನನಗೆ ನೋಡ್ಲಿಕ್ಕೆ ಹೋಗಬೇಕು ಥಿಯೇಟರ್ಗೆ. ಮಂಜುಮಲ ಬಾಯ್ಸ್ ಅಂತ ಅಲ್ಲಿ ಇರುವ ಒಂದು ಗುಣ ಕೇವ್ ಎಂಬ ಒಂದು ಪ್ಲೇಸ್ ಉಂಟು, ಗುಣ ಕೇವ್. ಅದಕ್ಕೆ ಮತ್ತೊಂದು ಹೆಸರುಂಟು ಡೆವಿಲ್ ದಿ ಕಿಚನ್ ಅಂತ. ನಾನು ಮಾತಾಡುದು ಲಾಗ್ ತರ ಮಾತಾಡುದು. ಅದೇ ರೀತಿ ಇವತ್ತು ನಾವು ಗುಣ ಕೇವ್ ಬಗ್ಗೆ ಮಾತಾಡೋ. ಬನ್ನಿ ಫ್ರೆಂಡ್ಸ್, ಇದೆಲ್ಲಿರುವುದು ಹೇಳ್ತೇನೆ ಕ್ಲಿಯರ್ ಆಗಿ. ಬನ್ನಿ, ಡೆವಿಲ್ ದಿ ಕಿಚನ್. ಗುಣ ಕೇವ್ಗೆ ಮತ್ತೊಂದು ಹೆಸರುಂಟು, ಡೆವಿಲ್ ದ ಕಿಚನ್ ಅಂತಾರೆ. ಇದು ಎಲ್ಲಿರುವುದು? ಭಾರತದ ತಮಿಳುನಾಡಿನಲ್ಲಿ ಕೊಡೈಕನಾಲ್ನಲ್ಲಿ ಇರುವುದು. ಅಲ್ಲಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಗುಣ ಕೇವ್. ಗುಣ ಕೇವ್ ಎಂಬ ಹೆಸರು ಯಾಕೆ ಬಂದಂತ ಹೇಳ್ಬೇಕಾದ್ರೆ 1991ರಲ್ಲಿ ಒಂದು ಮೂವಿ ಶೂಟ್ ಆಗಿದೆ. ಯಾವ ಮೂವಿ ಅಂದ್ರೆ ಗುಣ ಮೂವಿ. ಕಮಲ್ ಹಾಸನ್ ಆಕ್ಟ್ ಮಾಡಿದ ಮೂವಿ. ಆ ಮೂವಿಯಿಂದ ಬಂದ ಹೆಸರಾಗಿದೆ ಗುಣ ಕೇವ್. ಗುಣ ಕೇವ್ಗೆ ಮತ್ತೊಂದು ಹೆಸರು ಯಾವುದು? ಡೆವಿಲ್ ದ ಕಿಚನ್ ಅಂತ ಹೇಳ್ತಾರೆ. ಇದು ಭಯಂಕರ ಆಗಿರೋ ಒಂದು ಡೀಪ್ ಆಗಿರೋ ಒಂದು ಡಾರ್ಕ್ನೆಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಗುಣ ಕೇವ್. ಗುಣ ಕೇವಿನ ಪರಿಸರಕ್ಕೆ ಹೋಗ್ಲಿಕ್ಕೆ ಬಿಡ್ತಾರೆ, ಅಲ್ಲಿಂದ ದೂರದಿಂದ ನೋಡ್ಲಿಕ್ಕೆ ಆಗ್ತದೆ ಈ ಗುಣ ಕೇವ್. ಅಷ್ಟು ಕೋಣೆಗಳು ಇರುವುದು, ಡಾರ್ಕ್ ಆಗಿರೋ ಕೋಣೆ ಇರುವ ಒಂದು ಪ್ಲೇಸ್ ಆಗಿದೆ. ಆ ಗುಣ ಕೇವಿನ ಒಳಗೆ ವೆರೈಟಿ ಸ್ಮೆಲ್ ಎಲ್ಲ ಬರ್ತದಂತೆ. ಅಷ್ಟು ಒಂದು ಡಾರ್ಕ್ನೆಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಈ ಒಂದು ಗುಣ ಕೇವ್. ಈಗ ಟ್ರೆಂಡಿಂಗ್ ಇರುವ ಒಂದು ಮಲಯಾಳ ಮೂವಿ ಆಗಿದೆ ಮಂಜುಮಲ ಬಾಯ್ಸ್ ಅಂತ. ಒಂದು ರಿಯಲ್ ಬಾಯ್ಸ್ ಮೂವಿಯನ್ನು ನಾನು ನೋಡ್ಲಿಲ್ಲ, ಹೋಗಿ ನೋಡ್ಬೇಕು. ಸೋಮವಾರ ಅಥವಾ ಮಂಗಳವಾರ ನೋಡ್ಬೇಕು ಈ ಮೂವಿಯನ್ನು. ಒಳ್ಳೆ ರೀತಿಗೆ ಬಿಡುದಿಲ್ಲ, ಆದ್ರೆ ಇದರ ಪರಿಸರದಿಂದ ದೂರದಿಂದ ನೋಡ್ಲಿಕ್ಕೆ ಆಗ್ತದೆ ಈ ಗುಣ ಕೇವನ್ನು. ಅಷ್ಟು ಕೋಣೆಗಳಿರುವ, ಡಾರ್ಕ್ ಆಗಿರುವ, ಕೆಲವು ರೀತಿ ಸ್ಮೆಲ್ ಬರುವ ಒಂದು ಡಾರ್ಕ್ ಆಗಿರುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಗುಣ ಕೇವ್. ಇದು ಕೊಡೈಕನಾಲ್ನಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವುದು. ಇಲ್ಲಿಗೆ ಈ ಪರಿಸರಕ್ಕೆ ಹೋಗ್ಲಿಕ್ಕೆ 10 ರೂಪಾಯಿ ಟಿಕೆಟ್. ಈ ಒಂದು ಟಿಕೆಟ್ ಕೌಂಟರ್ ಇಂದ 8 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ಈ ಪ್ಲೇಸಿಗೆ. ಈ ಗುಣ ಕೇವ್ ಭಯಂಕರವಾಗಿ ಡಾರ್ಕ್ ಆಗಿರೋ ಪ್ಲೇಸ್ ಆಗಿದೆ. ಗುಣ ಕೇವಿನಲ್ಲಿ ಕೆಲವು ರೀತಿ ಜನರು ನಾಪತ್ತೆ ಆಗಿದ್ದಾರೆ ಅಂತ ಹೇಳುತ್ತಾರೆ. 2016 ಪ್ರಕಾರ ಅಲ್ಲಿ 16 ಜನ ನಾಪತ್ತೆ ಆಗಿದ್ದಾರೆ ಅಂತ ದಾಖಲಾಗಿದೆ. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. 2000ರಿಂದ 2016ವರೆಗೆ ಇದನ್ನು ಮುಚ್ಚಲಾಗಿದೆ. ಯಾಕೆ ಈ ಗುಣ ಕೇವನ್ನು ಮುಚ್ಚಲಾಗಿದೆ? ಇದರ ಪರಿಸರ ಓಪನ್ ಆಗಿ ಉಂಟು, ಅಲ್ಲಿಗೆ 10 ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಗೊತ್ತಿಲ್ಲ. ಇದನ್ನು ಕ್ಲೋಸ್ ಮಾಡ್ತಾರಂತೆ ಈ ಒಂದು ಗುಣ ಕೇವಿಗೆ ಹೋಗುವ ಪ್ಲೇಸ್ ಅನ್ನು. ಯಾಕೆಂದ್ರೆ ಇದರ ಪ್ಲೇಸಿನ ಪರಿಸರ ಉಂಟಲ್ಲ, ಅದು ಸ್ವಲ್ಪ ವೀಕ್ ಬಂದಿದೆ ಅಂತ. ಇದರ ಕಲ್ಲಿನ ಕೆಲವು ರೀತಿಯ ಹೊಂಡಗಳುಂಟು. ಆ ಹೊಂಡಗೆ ಬಿದ್ದರೆ ಅದು ಎಷ್ಟೋ ಅಡಿ ಕೆಳಗೆ ಬೀಳ್ತದಂತೆ. ಅಷ್ಟು ಒಂದು ಡೇಂಜರ್ ಆಗಿರೋ ಪ್ಲೇಸ್ ಆಗಿದೆ ಗುಣ ಕೇವ್. ನನಗೆ ಗೊತ್ತಿರೋ ಹಾಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದಷ್ಟೇ. ಈ ಗುಣ ಕೇವ್ ಅಷ್ಟು ಒಂದು ಭಯಂಕರವಾಗಿರೋ ಒಂದು ಪ್ಲೇಸ್ ಆಗಿದೆ. ಪ್ಲೇಸ್ ಅಲ್ಲ, ಗುಣ ಕೇವ್ ಆಗಿದೆ. ಗುಣ ಕೇವಿನ ಕರೆಕ್ಟ್ ಲೊಕೇಶನ್ ಅಲ್ಲಿ ಮೇರ್ ಪಾಯಿಂಟ್ ರಸ್ತೆಯಾಗಿ ಹೋಗಬೇಕು ಕೊಡೈಕನಾಲ್ನಲ್ಲಿ. ಕೊಡೈಕನಾಲ್ನಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವುದು ಈ ಒಂದು ಗುಣ ಕೇವ್. ಗುಣ ಕೇವ್ ಭಯಂಕರವಾಗಿರೋ ಪ್ಲೇಸ್ ಆಗ ಹೇಳಿದ್ದೇನೆ. ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ 2000 ಇಸ್ವಿಯಿಂದ 2016 ತನಕ ಹೆಚ್ಚುತ್ತಿರುವ ಸೂಸೈಡ್ ಇಂದ ಈ ಗುಣ ಕೇವನ್ನು ಮುಚ್ಚಲಾಗಿದೆ. ಅದೇ ರೀತಿ ಪರಿಸರವನ್ನು 2016ರಂದು ಓಪನ್ ಮಾಡಲಾಗಿದೆ. ಅಲ್ಲಿಗೆ ಟಿಕೆಟ್ ಪ್ರೈಸ್ 10 ರೂಪಾಯಿ ಅಂತ ಕಾಣ್ತದೆ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ನಾನು ಲಾಗ್ ತರ ವಿಡಿಯೋ ಮಾಡಿದ್ದು, ಭಯಂಕರ ಬೆವರುತ್ತದೆ. ಇವತ್ತಿನ ಒಂದು ಗುಣ ಕೇವಿನ ಬಗ್ಗೆ ಎಲ್ಲರೂ ಹೋಗಿ ಮಂಜುಮಲ ಬಾಯ್ಸ್ ಮೂವಿ ನೋಡಿ. ನಾನು ನೋಡ್ಲಿಲ್ಲ, ಅದೇ ರೀತಿ ನನಗೆ ಸಹ ನೋಡ್ಬೇಕು ಮಂಜುಮಲ ಬಾಯ್ಸ್ ಮೂವಿ ಅಂತ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾನೆ. ನಾರೋಡು ಗಾಯ್ಸ್, ಬಾಯ್ ಬಾಯ್ ಫ್ರೆಂಡ್ಸ್.